ಮೀನುಗಾರಿಕಾ ಕಾಲೇಜಿನಲ್ಲಿ ಶಿಕ್ಷಣದ ಜೊತೆಗೆ ಹೊಸ ಸಂಶೋಧನೆಗೆ ಹೆಚ್ಚಿನ ಮಹತ್ವ ಕೊಡಬೇಕು ಎಂದು ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಇಕ್ಕೂರಿನಲ್ಲಿರುವ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಗೋಲ್ಡನ್ ಜುಬಿಲಿ ಫಿಶ್ಕೋ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಸಚಿವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಮೀನುಗಾರಿಕಾ ಕಾಲೇಜಿನ ಸುವರ್ಣ ಮಹೋತ್ಸವದ ಅಂಗವಾಗಿ ನಿರ್ಮಿಸಲಾಗ್ತಾ ಇರುವ ನೂತನ ಕಟ್ಟಡಕ್ಕೆ ಬೇಕಾದ 8 ಕೋಟಿ ರೂಪಾಯಿ ಮೊತ್ತ ಅನುದಾನವನ್ನು ಮುಂದಿನ ಬಜೆಟ್ನಲ್ಲಿ ಘೋಷಿಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುವುದು ಅಂತ ಹೇಳಿದರು. ಇವತ್ತು ಬೇರೆ ಬೇರೆ ರಾಷ್ಟ್ರದಲ್ಲಿ ಹೇಗೆ ಇವತ್ತು ಅವರ ಉತ್ಪಾದನೆ ಅಥವಾ ಮೀನುಗಾರಿಕೆ ಮುಖಾಂತರ ಏನು ತಮ್ಮ ಆರ್ಥಿಕ ಸಂಪತ್ತನ್ನು ಬಲಪಡಿಸುವಂಥ ಬೇರೆ ಬೇರೆ ಕಾರ್ಯಗಳು ಬೇರೆ ಬೇರೆ ದೇಶದಲ್ಲಿರಲಿ, ಬೇರೆ ಬೇರೆ ಪ್ರದೇಶದಲ್ಲಿ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಯಾವುದಿರಲಿ ಅದನ್ನೆಲ್ಲ ಕ್ರೋಢೀಕರಿಸಿ ಇಲ್ಲಿಯ ಮೀನುಗಾರಿಕೆ ವಿಶೇಷ ಜನಜಾಗೃತಿ ಮತ್ತು ಆ ಒಂದು ವಿಶೇಷ ಮಾಹಿತಿ ಕೊಡುವಂಥ ಕೆಲಸ ಕೂಡ ನಿಮ್ಮಿಂದ ಆಗಿಂದಾಗೆ ಆಗಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಮೀನುಗಾರಿಕೆ ಯಾರು ಕಸಬಲ್ಲಿದ್ದಾರ, ಪ್ರತಿಯೊಂದು ಮೀನುಗಾರರು ಯಾರಿದ್ದಾರ, ಅದು ಫಿಶರ್ಸ್ ನಮ್ಮದೇ ಕಾಲೇಜಿನಿಂದ ಬರುವಂಥ ಭಾವನೆ ಬರುವಂಥ ವಿಚಾರ ಇವತ್ತು ಆಗಬೇಕು. ಆ ರೀತಿಯ ಒಂದು ಕೆಲಸ ಕೂಡ ಒಂದು ಹೆಜ್ಜೆ ತಾವು ಮುಂದೆ ಹಿಡಿದು ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಮೀನುಗಾರರು ಅತ್ಯಂತ ಶ್ರಮಪಟ್ಟು ಅತ್ಯಂತ ಆ ಒಂದು ಜೀವದ ಹಂಗನ್ನು ತೊರೆದುಕೊಂಡು ಇನ್ನು ಕಾಲೇಜಿನ ಡೀನ್ ಡಾಕ್ಟರ್ ಎಚ್ ಶಿವಾನಂದ ಮೂರ್ತಿ ಅವರು ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಸಿಬ್ಬಂದಿ ಸಲಹೆಗಾರರಾದ ಮನೋಜ್ ಕುಮಾರ್, ಡಾಕ್ಟರ್ ಸುರೇಶ್ ಟಿ ಹಾಗೂ ವಿದ್ಯಾರ್ಥಿ ಸಂಯೋಜಕ ಧನುಷ್ ಸಿಕೆ ಉಪಸ್ಥಿತರಿದ್ದರು.